ಬಹಳ ಒಂದು ಸಿಹಿ ಸುದ್ದಿಯನ್ನು ನಿಮಗೆ ನೀಡಲಿಕ್ಕೆ ಬಂದಿದ್ದೇವೆ. ಈ ಒಂದು ಸಂಕಷ್ಟದ ಸಮಯದಲ್ಲಿ ಸ್ವಲ್ಪ ಸಿಹಿ ಸುದ್ದಿ ಕೊಟ್ಟರೆ ಬಹಳ ಒಂದು ಉತ್ತಮ ಅಂತೇಳಿ. ಇವತ್ತಿನ ಪತ್ರಿಕಾಗೋಷ್ಠಿಯ ನಮ್ಮ ಉದ್ದೇಶ ಏನಂದರೆ, ಜಾಗತಿಕ ಆರ್ಥಿಕ ಹಿಂಜರಿಕೆ ಎದುರಿಸಲು ಕೇಂದ್ರ ಸರ್ಕಾರದಿಂದ ಉದ್ಯಮಿಗಳಿಗೆ ತುರ್ತು ಹಣಕಾಸು ನೆರವಿನ ಪರಿಹಾರ ಅಂದರೆ ECLGS 5O ಅನ್ನುವ ಒಂದು ಈ ಸ್ಕೀಮನ್ನು ಕೇಂದ್ರ ಸರ್ಕಾರ ಮೇ 5ರಂದು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿದೆ. ಈ ಒಂದು ವಿಷಯದಲ್ಲಿ ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ನಾನು CA SS ನಾಯಕ್, ಸಂಚಾಲಕ ಆರ್ಥಿಕ ಪ್ರಕೋಷ್ಠ BJP ದಕ್ಷಿಣ ಕನ್ನಡ ಜಿಲ್ಲೆ. ಇವರು ಶ್ರೀಯುತ G ಯೋಗೀಶ್ ಪೈ, ಸಹ ಸಂಚಾಲಕರು ಆರ್ಥಿಕ ಪ್ರಕೋಷ್ಠ. ಅದೇ ರೀತಿ ರಾಜೇಶ್ ರಾವ್ ಎಂ ಇವರು ಸದಸ್ಯರು, ಹಾಗೂ ನಮ್ಮ ಕೆನರಾ ಬ್ಯಾಂಕಿನ ನಿವೃತ್ತ AGM ಹಾಗೂ ಬ್ಯಾಂಕಿಂಗ್ ತಜ್ಞ ಹಾಗೂ ನಮ್ಮ ಆರ್ಥಿಕ ಪ್ರಕೋಷ್ಠದ ಸದಸ್ಯ ಶ್ರೀಯುತ ವಸಂತ ಶೆಟ್ಟಿ ಅವರಿದ್ದಾರೆ ನಮ್ಮೊಂದಿಗೆ. ಹಾಗೆ ರಘುನಾಥ್ ಪೈ ಅವರು ನಮ್ಮ ಸದಸ್ಯರು. ಅದೇ ರೀತಿ ಡಾಕ್ಟರ್ SM ಶಿವಪ್ರಕಾಶ್ ನಮ್ಮ ಸದಸ್ಯರು ನಮ್ಮೊಂದಿಗೆ ಇದ್ದಾರೆ. ಈ ಪಶ್ಚಿಮ ಏಷ್ಯಾ ಉತ್ಪನ್ನವಾದ ಜಾಗತಿಕ ಆರ್ಥಿಕ ಸಂಕಷ್ಟದ ಪರಿಣಾಮವನ್ನು ತಗ್ಗಿಸಲು ಹಾಗೂ ಅಲ್ಪಾವಧಿಯ ಒಂದು ದ್ರವ್ಯತೆ ಅಸಮತೋಲನ ಅದನ್ನು ಎದುರಿಸಲು ಅರ್ಹ ಸಾಲಗಾರರಿಗೆ ತುರ್ತು ದ್ರವ್ಯತೆ ಎಮರ್ಜೆನ್ಸಿ ಕ್ರೆಡಿಟ್ ಯೋಜನೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ನಿಮಗೆಲ್ಲರಿಗೂ ತಿಳಿದಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ECLGS 1, ECLGS 2, ECLGS 3, ECLGS 4 ಇದರ ಮುಖಾಂತರ ಉದ್ಯಮಿಗಳಿಗೆಲ್ಲ ಒಂದು ಎಡಿಷನಲ್ ಭದ್ರತಾರಹಿತ ಸಾಲವನ್ನು ಕೊಡಮಾಡಿದರು ಕೇಂದ್ರ ಸರ್ಕಾರದಿಂದ. ಸುಲಭ ಕಂತುಗಳಲ್ಲಿ, ಕಡಿಮೆ ಬಡ್ಡಿಯಲ್ಲಿ, ಯಾವುದೇ ಒಂದು ಪ್ರೊಸೆಸಿಂಗ್ ಶುಲ್ಕ ಇಲ್ಲದೆ. ಅದೇ ರೀತಿ ಅದರ ಮುಂದುವರಿದ ಭಾಗ, ಈ ಜಾಗತಿಕ ಅಸಮತೋಲನದಿಂದಾಗಿ ಈ ಎಲ್ಲ ಒಂದು MSMEಗಳಿಗೂ ಹಾಗೂ MSME ಅಲ್ಲದ ವಲಯ ಹಾಗೂ ವಿಮಾನಯಾನದ ವಲಯ ಅವರಿಗೆ 2,55,00,000 ವರೆಗೆ ಹೆಚ್ಚುವರಿ ಸಾಲ ಕೊಡುವ ಒಂದು ಗುರಿ ಇದು. ಈ ಒಂದು ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆ ಇದು ಸರ್ಕಾರಿ ಬೆಂಬಲಿತ ಕ್ರೆಡಿಟ್ ಗ್ಯಾರಂಟಿ ಕಾರ್ಯಕ್ರಮ. ಅಂದರೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ ಲಿಮಿಟೆಡ್ ಇದು ಈ ಸಾಲಕ್ಕೆ ಭದ್ರತೆ ವಹಿಸ್ತದೆ. ಅಂದರೆ ಯಾವುದೇ ಒಂದು ಎಡಿಷನಲ್ ಕೊಲ್ಯಾಟ್ರಲ್ ಕೊಡುವ ಅಗತ್ಯ ಇಲ್ಲದೆ ಕೊಡುವಂತಹ ಸಾಲ. ಈ ಯೋಜನೆ MSMEಗಳಿಗೆ ಬ್ಯಾಂಕಿನವರು ಸಾಲ ಕೊಟ್ಟರೆ 100% ಅದು ಕ್ರೆಡಿಟ್ ಗ್ಯಾರಂಟಿ ಕವರೇಜ್ ಮಾಡ್ತದೆ NCGTC ಅವರು. ಅದೇ ರೀತಿ ಬೇರೆ MSME ಅಲ್ಲದ ವಲಯಕ್ಕೆ 90% ಕವರೇಜ್ ಮಾಡ್ತಾರೆ. ಯಾರೆಲ್ಲ ಈ ಸಾಲಕ್ಕೆ ಅರ್ಹರು ಅಂತೇಳಿ, ಈ ಮಾರ್ಚ್ ಕ್ವಾರ್ಟರ್ ಮೊನ್ನೆ ಜನವರಿಯಿಂದ ಮಾರ್ಚ್ 31ರವರೆಗೆ 2026 ಯಾರಲ್ಲಿ CC ಅಕೌಂಟ್, OD ಅಕೌಂಟ್ ಹಾಗೂ ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್ ಈ 3 ಅಂದರೆ ದುಡಿಮೆ ಬಂಡವಾಳ ಉಂಟು, ಅದರ ಪೀಕ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್ ಜನವರಿಯಿಂದ ಮಾರ್ಚ್ವರೆಗೆ 3 ತಿಂಗಳಲ್ಲಿ ಯಾವುದೇ ಒಂದಿನ ಹೆಚ್ಚು ಬ್ಯಾಲೆನ್ಸ್ ಯಾವುದುಂಟು ಅದರ ಮೇಲೆ 20% ಎಡಿಷನಲ್ ಸಾಲವನ್ನು ಕೊಡುವಂಥ ಒಂದು ಉಪಕ್ರಮ ಇದು. ಒಂದು ಮಾತ್ರ ಕಂಡೀಷನ್ ಅಂದರೆ ಒಂದು ಎಸೆಟ್ ಸ್ಟ್ಯಾಂಡರ್ಡ್ ಆಗಿರಬೇಕು ಮತ್ತು SMA 1 ವರೆಗೆ ಕೊಡ್ತಾರೆ. SMA 2 ಅವರಿಗೆ ಇದು ಕೊಡುವುದಿಲ್ಲ. SMA 0, 1, 2 ಅಂದರೆ ಏನಂತ ನಮ್ಮ ವಸಂತ್ ಶೆಟ್ಟರು ಬ್ಯಾಂಕಿಂಗ್ ತಜ್ಞರು ಹೇಳ್ತಾರೆ. ಮತ್ತು ಈ ಸಾಲಕ್ಕೆ ಯಾವುದೇ ಒಂದು ಭದ್ರತೆ ಎಡಿಷನಲ್ ಕೊಲ್ಯಾಟ್ರಲ್ ಕೊಡುವ ಅಗತ್ಯ ಇಲ್ಲ ಮತ್ತು ಗ್ಯಾರಂಟಿ ಶುಲ್ಕ ಕೂಡ ಇಲ್ಲ. ಪ್ರೊಸೆಸಿಂಗ್ ಫೀಸ್ ನಿಲ್ ಮತ್ತು ಗ್ಯಾರಂಟಿ ಶುಲ್ಕ ಈಗ CGTMSEಯಲ್ಲಿ 10 ಕೋಟಿವರೆಗೆ ಸಾಲ ತೆಗೆದರೆ ಗ್ಯಾರಂಟಿ ಶುಲ್ಕ ಬಾರೋವರೇ ಭರಿಸಬೇಕು. ಆದರೆ ಈ ಸಂದರ್ಭದಲ್ಲಿ ಇದನ್ನು ಕೇಂದ್ರ ಸರ್ಕಾರವೇ NCGTC ಮುಖಾಂತರ ಅವರೇ ಭರಿಸ್ತಾರೆ. ಮತ್ತು ಸಾಲದ ಮಿತಿ ಅಂದರೆ ಗರಿಷ್ಠ 20% ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ 100 crore ಪರ್ ಯೂನಿಟ್. ಅದೇ ರೀತಿ ವಿಮಾನಯಾನ ಸಂಸ್ಥೆಗೆ 100% ಮತ್ತು 1,500 ಕೋಟಿಗೆ ಮಿತಿ. ಬಡ್ಡಿ ದರ ಕೂಡ ಬಹಳ ಒಂದು ಕಮ್ಮಿ ಬಡ್ಡಿ ದರ. MSMEಗಳಿಗೆ EBLR ಪ್ಲಸ್ 0.75 ಮತ್ತು ಯಾವುದೇ ಕಾರಣಕ್ಕೆ ಬ್ಯಾಂಕ್ಗಳು ಗರಿಷ್ಠ 9%ಗಿಂತ ಜಾಸ್ತಿ ಬಡ್ಡಿಯನ್ನು ವಿಧಿಸುವಂತಿಲ್ಲ. ಅದೇ NBFC ಆದರೆ, ಫೈನಾನ್ಸ್ ಕಂಪನಿಯಿಂದ ಆದರೆ ಮ್ಯಾಕ್ಸಿಮಮ್ 13% ಬಡ್ಡಿ. ಆಮೇಲೆ ಯೋಜನೆ ಅವಧಿ
ಈಗ ಇದು ಪ್ರಾರಂಭ ಆಗಿದೆ. ಮೇ 5ಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಕೆಲವು ಬ್ಯಾಂಕಿನಲ್ಲಿ ಆಲ್ರೆಡಿ ಸರ್ಕ್ಯುಲರ್ ಬಂದಿದೆ, ಇನ್ನು ಕೆಲವು ಬ್ಯಾಂಕಲ್ಲಿ ಸರ್ಕ್ಯುಲರ್ ಬರಲಿಕ್ಕೆ ಬಾಕಿ ಉಂಟು. ಇದರ ಅವಧಿ 31 ಮಾರ್ಚ್ 2027 ಶಾಂಕ್ಷನ್ ಪಡ್ಕೊಳ್ಬೋದು. ರಿಲೀಸ್ 30th ಜೂನ್ 2027 ಪಡ್ಕೊಳ್ಬೋದು. ಆದರೆ ಈ ಅಮೌಂಟ್ ಮಿತಿ ಇದ್ದದರಿಂದ ಆದಷ್ಟು ಬೇಗ ಜನರು ತಗೊಳ್ಳೋದು ಒಳ್ಳೆಯದು. ಅಂದರೆ ಯಾಕಂದರೆ ಒಂದು ಸಾರಿ ಆ ಅಮೌಂಟ್ ಮಿತಿ 2,55,00,000 ಇದಾದ ಕವರ್ ಆದರೆ ಮತ್ತೆ ಅದು ಸಿಗುವುದಿಲ್ಲ. ಹಾಗೆ ಮತ್ತು ಇದರ ಪರಿಣಾಮ ಏನು ಅಂತೇಳಿ, MSME ಮತ್ತು ನಾಗರಿಕ ವಿಮಾನಯಾನದ ವಲಯದಾದ್ಯಂತ ಉದ್ಯೋಗ ರಕ್ಷಣೆ ಆಗ್ತದೆ. ರಫ್ತು ಹಿನ್ನಡೆ ಆದದ್ರಿಂದ ಉದ್ಯೋಗ ನಷ್ಟಕ್ಕೆ ಇದು ಒಂದು ತಡೆ ಬರ್ತದೆ. ಮತ್ತು ದೇಶೀಯ ಲಾಜಿಸ್ಟಿಕ್ಸ್ ಅಂದರೆ ಪೂರೈಕೆ ಸರಪಳಿ ಮತ್ತು ಉತ್ಪಾದನಾ ಸ್ಥಿರತೆಯನ್ನು ಉಳಿಸ್ತದೆ. ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಒಂದು ಸ್ಥಿತಿಸ್ಥಾಪಕತ್ವ, ಅದು ರೆಸಿಲಿಯನ್ಸ್, ಅದನ್ನು ಕಾಪಾಡ್ತಾರೆ. ಹಾಗೂ ಬ್ಯಾಂಕ್ಗಳು NBFCಗಳು ಡಿಫಾಲ್ಟ್ಗಳಿಂದ ರಕ್ಷಣೆ ಮಾಡ್ತಾರೆ. ಜಾಗತಿಕ ಅಸ್ಥಿರತೆ ಹೊರತಾಗಿಯೂ ಬ್ಯಾಂಕ್ ಸಾಲದ ಹರಿವನ್ನು ಉತ್ತೇಜಿಸ್ತದೆ. ಬಟ್ ಬಹಳ ಕಳವಳಕಾರಿ ಸನ್ನಿವೇಶ, ಬಹಳ ದಯವಿಟ್ಟು ನೀವು ಗಮನಿಸಬೇಕು, ಇದನ್ನು ಹಾಕಬೇಕು. ಕೇಂದ್ರ ಸರ್ಕಾರ ಇದಕ್ಕೆ ಯಾವುದೇ ಶುಲ್ಕ, ಪ್ರೊಸೆಸಿಂಗ್ ಫೀಸ್ ಇಲ್ಲ, ಕಮ್ಮಿ ಬಡ್ಡಿಯಲ್ಲಿ ಸಾಲ, ಗ್ಯಾರಂಟಿ ಫೀಸ್ ಅವರೇ ಭರಿಸ್ತಾರೆ. ಆದರೆ ಈ ಸಾಲಕ್ಕೂ ಕೂಡ ರಾಜ್ಯ ಸರ್ಕಾರ ಡಾಕ್ಯುಮೆಂಟೇಷನ್ ಮಾಡುವಾಗ 0.5 ಮಾರ್ಗೇಜ್ ಇದ್ದರೆ ಅಂದರೆ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ 0.5 ಮತ್ತು ಎಸೆಟ್ಸ್ ಕ್ರಿಯೇಟೆಡ್ ಔಟ್ ಆಫ್ ಲೋನ್ ಅದಕ್ಕೆ 0.5 ಹೈಪೋಥಿಕೇಷನ್ 1% ಮುದ್ರಾಂಕ ಶುಲ್ಕ ಯಾವುದೇ ಅಪ್ಪರ್ ಸೀಲಿಂಗ್ ಇಲ್ಲದೆ ವಿಧಿಸ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ನಮ್ಮ ದೇಶದ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಈ ಮುದ್ರಾಂಕ ಶುಲ್ಕದ ಸಂಪೂರ್ಣ ವಿನಾಯಿತಿ ಕೊಡಬೇಕಂತ ರಾಜ್ಯ ಸರ್ಕಾರವನ್ನು ನಾವು ಈ ಮೂಲಕ ಆಗ್ರಹಪಡಿಸ್ತೇವೆ. ಇಲ್ಲದಿದ್ದರೆ ಸಾಲಗಾರರ ಗಾಯದ ಮೇಲೆ ಬರೆ ಎಳೆದಂತೆ ಆಗ್ತದೆ ಅಂತೇಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CSEET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.